ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರ ನೂತನ ಗೌರವಾಧ್ಯಕ್ಷರಾಗಿ ಪ್ರತಿಷ್ಠಿತ ಕೈಗಾರಿಕೋದ್ಯಮಿ ಸಾಮಾಜಿಕ ಧೂರಿಣ ಕಲಾ ಪೋಷಕ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಇವರನ್ನ ನೇಮಿಸಲಾಗಿದೆ. ಇಂದು ಸದಾಶಿವ ಶೆಟ್ಟಿಯವರ ಅಧಿಕೃತ ಪದಗ್ರಹಣ ಸಮಾರಂಭ ಮಂಗಳೂರಿನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯಕ್ಷಗಾನದ ಕಲೆ ಬಹಳ ಮುಂಚೂಣಿಯಲ್ಲಿರುವ ಕಲೆ ನೋಡುವವರಿಗೆ ತುಂಬಾ ಸುಲಭ, ಅದನ್ನ ಯಾರಿಗೂ ಮಾಡಬಹುದು ಎನ್ನುವಂತಹ ಭಾವನೆ ನಮಗೆ ಬರ್ತದೆ. ಕಲೆಯೊಳಗೆ ಮಗ್ನರಾಗುವುದು ಬಹಳ ಕಷ್ಟ. ಕಲೆಯನ್ನ ಆರಾಧಿಸಿ ವೇಷಭೂಷಣಗಳ ಒಳಹೊಕ್ಕು ಕಲೆಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಕಾರ್ಯ ಯಕ್ಷಗಾನದಿಂದ ಆಗುತ್ತದೆ ಎಂದು ಹೇಳಿದರು. ಪಟ್ಲ ಸತೀಶ್ ಶೆಟ್ಟಿಯವರು ಯಕ್ಷಗಾನ ಕಲೆಗೆ ನೀಡುವ ಗೌರವ, ಕಲಾವಿದರಿಗೆ ನೀಡುವ ಪ್ರೋತ್ಸಾಹ ನಿಜಕ್ಕೂ ಶ್ಲಾಘನೀಯ ಅಂತ ಶುಭ ಹಾರೈಸಿದರು. ಡಾಕ್ಟರ್ ML ಸಾಮಗ ಮಾತನಾಡಿ, ಯಕ್ಷಗಾನಕ್ಕೆ ಹೊಸ ಭರವಸೆ, ಆಶಾವಾದಿಯ ನೆಲೆಯನ್ನ ಕಲ್ಪಿಸಿದವರು ಪಟ್ಲ ಸತೀಶ್ ಶೆಟ್ಟಿ. ಇದು ಮುಂದಕ್ಕೂ ಹೀಗೆ ಮುಂದುವರಿಯಲಿ ಅಂತ ಹೇಳಿದರು. ಐಕಳ ಹರಿಶೆಟ್ಟಿ, ಶಶಿಧರ್ ಶೆಟ್ಟಿ ಬರೋಡ, CA ದಿವಾಕರ್ ರಾವ್, ಮಾಜಿ ಸಚಿವ ಅಭಯ ಚಂದ್ರ ಜೈನ್, ಪಟ್ಲ ಸತೀಶ್ ಶೆಟ್ಟಿಯವರ ತಂದೆ ಪಟ್ಲ ಮಹಾಬಲ ಶೆಟ್ಟಿ, ಡಾಕ್ಟರ್ ಮನೋಹರ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪಟ್ಲ ಫೌಂಡೇಶನ್ ಟ್ರಸ್ಟ್ಗೂ ಹಾಗೂ ಟ್ರಸ್ಟ್ನ ಗೌರವಾಧ್ಯಕ್ಷರಾಗಿ ಪದಗ್ರಹಣಗೊಂಡ ಸದಾಶಿವ ಶೆಟ್ಟಿಯವರ ಮುಂದಿನ ಯಶಸ್ಸಿಗೆ ಶುಭ ಹಾರೈಸಿದರು. ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷ ಪಟ್ಲ ಸತೀಶ್ ಶೆಟ್ಟಿ ಟ್ರಸ್ಟ್ ನಡೆದು ಬಂದ ಹಾದಿಯ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. ಗೌರವಾಧ್ಯಕ್ಷರಾಗಿ ಪದಗ್ರಹಣಗೊಂಡ ಸದಾಶಿವ ಶೆಟ್ಟಿಯವರನ್ನ ದಂಪತಿ ಸಮೇತರಾಗಿ ಸನ್ಮಾನಿಸಲಾಯಿತು. ಬಳಿಕ ಮಾತನಾಡಿದ ಅವರು, ಒಬ್ಬ ಕಲಾವಿದ ಗಂಟೆಗಟ್ಟಲೆ ಚೌಕಿಯಲ್ಲಿ ಕುಳಿತು ವೇಷ ಹಾಕಿ ಬಂದು ರಂಗಸ್ಥಳದಲ್ಲಿ ಕುಣಿದು ಕಥೆಯನ್ನ ವಿವರಿಸ್ತಾನೆ. ಭಾಗವತರು ಹೇಳಿದ ಹಾಡಿಗೆ 15 ನಿಮಿಷದಷ್ಟು ಕಾಲ ದೇವೇಂದ್ರನಾಗಿ ಒಡ್ಡೋಲಗ ಕೊಡ್ತಾನಲ್ಲ, ಇದು ಯಕ್ಷಗಾನದ ಕಲೆ ಮತ್ತು ಕಲಾವಿದನ ಶ್ರೇಷ್ಠತೆಯನ್ನ ತೋರಿಸುತ್ತದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ನವನೀತ್ ಶೆಟ್ಟಿ ಕದ್ರಿ, ಪ್ರದೀಪ್ ಆಳ್ವ, ಕೃಷ್ಣ ಶೆಟ್ಟಿ ತಾರೆಮಾರ್, ಪುರುಷೋತ್ತಮ ಭಂಡಾರಿ ಸೇರಿದಂತೆ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಚಿಕ್ಕಂದಿನಿಂದ ನಮ್ಮ ತೀರ್ಥಹಳ್ಳಿಯ ಭಾಗದಲ್ಲೂ ಕೂಡ ಭಾಳಷ್ಟು ಯಕ್ಷಗಾನ ಮೇಳಗಳನ್ನು ರಾತ್ರಿಡೀ ನೋಡಿರುವಂತಹ ನೆನಪು ನನಗೆ ಯಾವತ್ತೂ ಇದ್ದೇ ಇದೆ. ಯಕ್ಷಗಾನ ಅದೊಂದು ದೈವಾರಾಧನೆ, ಅದೊಂದು ಹರಕೆಯ ಇದರೊಳಗಡೆ ಅಂಥೇಳಿ ಇದ್ರೂ ಕೂಡ ಆ ಒಂದು ಕಲೆ ಅನ್ನೋದು ಏನಿದೆ ಅದು ನಮ್ಮ ಭಾಗದೊಳಗಡೆ, ನಾನು ಕರ್ನಾಟಕವನ್ನು ಬಿಟ್ಟು ಹೋದ ನಂತರನೇ ನನಗೆ ಗೊತ್ತಾಗಿರುವಂಥದ್ದು. ಕರ್ನಾಟಕವನ್ನು ಹೊರಗಿನ ಜನ ಗುರುತು ಮಾಡೋದ್ರೊಳಗಡೆ ನಮ್ಮಲ್ಲಿರುವಂಥ ಒಂದು ಯುನಿಕ್ ಕಲ್ಚರ್ನ ನಮ್ಮ ಹತ್ರ ಹೇಳಬೇಕಾದಾಗ ಯಕ್ಷಗಾನ ಅನ್ನೋದು ಮುಂಚೂಣಿಯಲ್ಲಿ ನಿಲ್ಲುವಂಥ ಒಂದು ದೊಡ್ಡದಾದಂಥ ಕಲೆ. ಪಟ್ಲ ಅವರಿಗೆ ಹೇಳಿದ್ದೇನೆ, ಒಂದು ತಿಂಗಳ ಒಳಗಾದರೂ ಸರ್ವೇಯರು ಬಂದು ಅಧಿಕೃತವಾಗಿ ಒಂದು 50 ಸೆಂಟ್ಸ್ ಸ್ಥಳವನ್ನು ಅವರು ತೋರಿಸಿಯಾರು. ಅದಾದ ಮೇಲೆ ರಿಜಿಸ್ಟ್ರೇಷನ್ ಆಗಬೇಕು. ಆ ನಂತರದ ಮುಂದಿನ ಕೆಲಸ ಎಲ್ಲ ಪಟ್ಲರು, ನಾನು ಸ್ಥಳ ಕೊಡೋದು ಮಾತ್ರ ಅಂತ ಹೇಳಿದ್ದೇನೆ ತಂದೆಯವರ ಹೆಸರಿನಲ್ಲಿ. ಆದರೆ ಆ ಸ್ಥಳ ಅಭಿವೃದ್ಧಿ ಖಂಡಿತ ಆಗ್ತಾ ಇರುವಾಗ ನನಗೆ ಧೈರ್ಯ ಬಂದಿದೆ. ಇವತ್ತಿನ ಈ ಸಭೆಯಲ್ಲಿ ಕುಳಿತಂಥ ದಾನಿಗಳು, ಪೋಷಕರು, ಬೆಂಬಲರು ಇರುವಾಗ ಖಂಡಿತವಾಗಿಯೂ ದೊಡ್ಡ ಸಾಮಗ ಕಲಾ ಸಮುಚ್ಚಯ ಚೆನ್ನಾಗಿ ಅಭಿವೃದ್ಧಿಗೆ ಬಂದೀತು, ಕಲೆಗೆ ಮತ್ತು ಕಲಾವಿದರಿಗೆ ಅನುಕೂಲ ಆದೀತು ಎನ್ನುವ ಈ ಒಂದು ಮುಖ್ಯ ದೃಷ್ಟಿಯಿಂದ ನಾನು ಈ ದಾನವನ್ನು ಮಾಡಿದ್ದೇನೆ. ಒಂಜಿ ದೇವಿ ನಮಿತ್ತ ಭಕ್ತಿ, ಶಿವಭಕ್ತಿ ಇಲ್ಲ, ದೇವಿ ಭಕ್ತಿ ಇಲ್ಲ. ಒಂಜಿ ಕಾರಣ ಯಕ್ಷಗಾನದೇನು ಮಾತ್ರ ನಮ್ಮ ಈ ಸಂಸ್ಕೃತಿನ ಶಾಲೆಡ್ ಕಲ್ಪೋಜೇನೇನು ಮಾತ್ರ ಶಾಲೆಡ್ ಕಲ್ಪನೆ ವಿದ್ಯಾಭ್ಯಾಸ ನಮ್ಮ ಈ ಸನಾತನ ಸಂಸ್ಕೃತಿ ನಮ್ಮ ವಿದ್ಯಾಭ್ಯಾಸ ಬರ್ಪಿಸಿ ಐನು ಮಾತ್ರ ಮಿತ್ತು ಕೊನತ್ತು ನಾವು ಐಕ್ ಪ್ರೋತ್ಸಾಹ ಕೊರೋಣ ಐಕ್ ಜನಕ್ಲೆಗ್ ಆ ನಮ್ಮ ಸನಾತನ ಧರ್ಮದ, ಹಿಂದೂ ಧರ್ಮದ ನಮ್ಮ ದೈವ ದೇವರನ್ನ ವಿಷಯಗಳು ಐನು ಸರಿಯಾದ ಜನಕ್ಲೇನ ಮುಟ್ಟಾಯಿ ನಾವು ಈ ಯಕ್ಷಗಾನಂದೇ ಬನೊಳ್ಳಿ ಇಂಚಿನೊಂಜಿ ಕಲೆ ಸಾಧಾರಣ ಯಾನು ಆಲ್ ಇಂಡಿಯಾ ಲೆವೆಲ್ ತೂತೆ ಕಲೆ ಮತ್ತೆ ಅಡ ಯಕ್ಷಗಾನದ ಆತೊಂಜಿ ಪರಿಪೂರ್ಣವಾಯಿನ ಒಂಜಿ ಕಲೆ ಸಾಧಾರಣ ಒಳ್ಳೆಜಿ. ನಮ್ಮ ಕುಡ್ಲ ಈಗ ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.